भारत माता की, बोलो भारत माता की, बोलो भारत माता की, भारतीय जनता पार्टी की। ಬಹುಶಃ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರವನ್ನು ಪಡೆದುಕೊಂಡಿದ್ದೋ ಅವತ್ತಿಂದ ಇವತ್ತಿನವರೆಗೆ ಒಂದು ರೀತಿಯ ಈ ರಾಜ್ಯದ ಜನತೆಯ ಬದುಕನ್ನ ಅತ್ಯಂತ ಕಷ್ಟಕರ ಮಾಡಿರುವಂತಹ ಸರ್ಕಾರ ಅಂತ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಇದೆಲ್ಲವನ್ನ ನಾವು ಕಳೆದ 1.5 ವರ್ಷದಿಂದ ಅನುಭವಿಸ್ತಾ ಇದ್ದೇವೆ. ಇವತ್ತಿಡೀ ರಾಜ್ಯದ ಜನತೆ ಇದೆಲ್ಲವನ್ನ ಅರ್ಥೈಸಿಕೊಂಡಿದ್ದಾರೆ. ಈ ರಾಜ್ಯದಲ್ಲಿ ಮುಂದಕ್ಕೆ ಯಾವತ್ತು ಕರ್ನಾಟಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಆಗಬಾರ್ದು, ಜನತೆಯನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಾಧಿಸುವಂತಹ ಒಂದು ಬಿಜೆಪಿ ಸರ್ಕಾರ ಬರಬೇಕನ್ನೋದನ್ನ ಇವತ್ತು ಜನರ ಬಾಯಲ್ಲಿ ಅವರ ಮನಸ್ಸಲ್ಲಿ ನಾವು ಕಂಡುಕೊಂಡಿದ್ದೇವೆ. ಈ ಉದ್ದೇಶಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ತನ್ನ ಯಾವ ರೀತಿಯ ಈ ಒಂದು ಮತದಾರರನ್ನ ಮೋಸ ಮಾಡುವ ಉದ್ದೇಶ ಹೇಳಿದ್ರೆ ನಮ್ಮೊಳಗೆ ಇಡೀ ಮತದಾರರನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸ ಮಾಡಲಾರದು. ಆ ಮುಖಾಂತರ ಈ ರಾಜ್ಯದ ಜನತೆಯನ್ನ ಒಂದು ವ್ಯವಸ್ಥೆ ಇಲ್ಲದ ರೀತಿಯಲ್ಲಿ ಜೀವನ ಮಾಡುವಂತ ವ್ಯವಸ್ಥೆಯನ್ನು ಕಂಡುಕೊಂಡಿರುವಂತದ್ದು ನಾವು ಕಂಡಿದ್ದೇವೆ. ಇವತ್ತು ಈ ದೇಶ ಈ ರಾಜ್ಯದಲ್ಲಿ ವಿಶೇಷವಾಗಿ ರೈತರ ಭೂಮಿಯನ್ನ ಅದರಲ್ಲೂ ವಿಶೇಷವಾಗಿ ಹಿಂದೂ ಭೂಮಿಯನ್ನ ಮುಸಲ್ಮಾನರಿಗೆ ಒದಗಿಸಲಿಕ್ಕೋಸ್ಕರ ತನ್ನ ಮತದಾರರನ್ನು ಮೋಸ ಮಾಡೋದಕ್ಕೋಸ್ಕರ ವಕ್ಫ್ ಮಂಡಳಿ ರೂಪದಲ್ಲಿ ಒಂದು ವಿಶೇಷ ನ್ಯಾಯವನ್ನು ತಂದು ನ್ಯಾಯಾಲಯದಲ್ಲಿ ವಕ್ಫ್ ಮಂಡಳಿ ಅನ್ನುವುದು ವಕ್ಫ್ ಮಂಡಳಿ ರೂಪದಲ್ಲಿ ಜನರಿಗೆ ಮೋಸ ಮಾಡುವಂತಹ ಕಾರಣವನ್ನು ಕಾಣ್ತಾ ಇದ್ದೇವೆ. ಇವೆಲ್ಲ ವ್ಯವಸ್ಥೆಯನ್ನು ಕಂಡುಕೊಂಡಾಗ ಜನತೆ ಇವತ್ತು ಜನಾಂದೋಲನವನ್ನು ಎದ್ದಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹುಟ್ಟುಕೊಂಡು ಇದೆಲ್ಲವನ್ನ ಮನಗಂಡು ಜನರಿಗೆ ನ್ಯಾಯ ಒದಗಿಸಬೇಕು, ಆ ಉದ್ದೇಶಗಳಿಗೆ ಎಲ್ಲ ಬಂಧುಗಳನ್ನು ಸೇರಿಸುವ ಮುಖಾಂತರ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ದಿಕ್ಕು ಇಲ್ಲದಂತ ಈ ಸರ್ಕಾರವನ್ನ ಕಿತ್ತೊಸೆಯಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಪ್ರತಿಭಟನಾಲಯವನ್ನು ಮಾಡಿಕೊಂಡಿದ್ದೇವೆ. ಈ ಪ್ರತಿಭಟನಾಲಯದಲ್ಲಿ ನಮ್ಮೆಲ್ಲರ ಮಾಜಿ ಶಾಸಕರು, ನಮ್ಮ ಮಾರ್ಗದರ್ಶಕರು, ಈ ಭಾಗದ ಅಭಿವೃದ್ಧಿ ಅಧಿಕಾರವಾದಂತಹ ನೀವು ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರನ್ನು ಅತ್ಯಂತ ಗೌರವದಲ್ಲಿ ಕಾರ್ಯಕ್ರಮವನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಪದಾಧಿಕಾರಿಗಳಲ್ಲಿ ಅನುಭವವನ್ನು ಪಡೆದುಕೊಂಡು ರಾಜ್ಯದ ಪದಾಧಿಕಾರಿಗಳ ಜವಾಬ್ದಾರಿಯನ್ನ ಶಿಕ್ಷಣ ಮುಖಾಂತರ ನಮ್ಮೆಲ್ಲರನ್ನ ತಯಾರಿ ಮಾಡುವಂತಹ ಅನೇಕ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ವಿಶೇಷ ಸ್ಪರ್ಧಾತ್ಮಕವನ್ನು ಮಾಡುತ್ತಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೂ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿಕೊಂಡು ಬಂದಿರುವಂತಹ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳನ್ನ ಸಮಸ್ತ ಜನತೆಯನ್ನು ಅತ್ಯಂತ ಗೌರವದಲ್ಲಿ ಪ್ರತಿಭಟನಾ ಸಭೆಗೆ ಭಾಗವಹಿಸುತ್ತ ಮುಂದಿನ ವಿಷಯವನ್ನು ನೋಡಲಿಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮಗಳನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಮುಂದೆ ಈ ಪ್ರತಿಭಟನಾಲಯ ಉದ್ದೇಶವನ್ನ ನಮ್ಮೊಟ್ಟಿಗೆ ಹೇಳಿಕೊಡಲಿದ್ದಾರೆ ನನಗೆ ಅರ್ಥ ವಿಶ್ಲೇಷಿಸಬಹುದು. ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸಂಪನ್ನಗೊಂಡಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ಸಾರ್ವಜನಿಕ ಮಿತ್ರರೇ, ಅತ್ಯಂತ ಶಾಂತಿಯುತವಾಗಿರುವ ಕರ್ನಾಟಕ ರಾಜ್ಯವನ್ನು ರಾಜಕೀಯ ಲಾಭಕ್ಕಾಗಿ ಕೋಮು ದೇಶದ ಬೀಜವನ್ನು ಬಿತ್ತಿ ಈ ರಾಜ್ಯವನ್ನ ಆತಂಕದ ಸ್ಥಿತಿಗೆ ತರುವಂತಹ ಹುನ್ನಾರವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದು ರಾಜಕೀಯವಾಗಿ ಅಲ್ಪಸಂಖ್ಯಾತರ ಮತವನ್ನು ಕ್ರೋಢೀಕರಿಸಿಕೊಂಡು ಭಾರತೀಯ ಜನತಾ ಪಕ್ಷದ ಮುನ್ನಡೆಯನ್ನ ತಿರುಗಿಸುವಂತಹ ಒಂದು ಷಡ್ಯಂತ್ರ ಅಂತ ಹೇಳಿದ್ರೆ ತಪ್ಪಲ್ಲ. ಕರ್ನಾಟಕ ಯಾವತ್ತೂ ಕೂಡ ಶಾಂತಿಯನ್ನು ಬಯಸಿದಂತಹ ಒಂದು ರಾಜ್ಯ. ಈ ರಾಜ್ಯದಲ್ಲಿ
ನಾಳೆ ಏನಂದ್ರೆ 5 ನಿಮಿಷದಲ್ಲಿ ವಾಟ್ಸ್ಆಪ್ನಲ್ಲಿ ಬರುವಂತಹ ಒಂದು ಚಟ ನಮಗೆ ಸೂಚಿಯಾಗಿದೆ. ಇನ್ನು ಮುಂದೆ ನನ್ನಂತ ರೈತರು ರೈತರು ಮನೆಯಲ್ಲಿ ವಾಸನ ಮಾಡುವಾಗಿಲ್ಲ. ನಿಮ್ಮ ಆರ್ಥಿಕೆಯಲ್ಲಿ ನಿಮ್ಮ ಹೆಸರುಂಟ ಭಕ್ತಿನ ಹೆಸರು ನಿಂತಿರುವಂತ ಆಹಾರ ಒಳ್ಳೆಯದಾದಂತಹ ಒಂದು ಸ್ಥಿತಿಯಲ್ಲಿ ಈ ರಾಜ್ಯ ನಿರ್ಮಾಣ ಮಾಡ್ತಾ ಇದೆ. ಒಂದು ವೇಳೆ ವಿಶೇಷವಾಗಿ ಬಿಜಾಪುರ, ವಿಜಯಪುರ ಹಾಗೂ ಅದರ ಪಕ್ಕದ ರಾಜ್ಯಗಳಲ್ಲಿ ಸಾವಿರಾರು ಎಕರೆ ಭೂಮಿಗಳನ್ನ 1974ರಲ್ಲಿ ಆವಾಗಿದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ನಮ್ಮಲ್ಲಿ ಸರ್ಕಾರ ಆಗಿರಲಿಲ್ಲ. ವಕ್ಫ್ ಗಜೆಟ್ ನೋಟಿಫಿಕೇಶನ್ ಅಂತ ಹೇಳೋದ್ರಿಂದ ಇದು ವಕ್ಫ್ ಅಂತ ಗಜೆಟ್ ನೋಟಿಫಿಕೇಶನ್ ಮಾಡಿದೆ ಅಂತ ಹೇಳ್ತಾರೆ. ಇದು ಖಚಿತವಾದ ಆಧಾರ ಇಲ್ಲ. ಆವಾಗ ಈ ರೀತಿ ಇರಲಿಲ್ಲ. ಇನ್ನು ಅದೇ ಗಜೆಟ್ನ ಕಾಪಿ ಅಂತ ನನಗೆ ಗೊತ್ತಿಲ್ಲ. ಅಂತ ಕಾಪಿಯನ್ನು ಸೃಷ್ಟಿ ಮಾಡುವುದೇ ಕಟ್ಟಿ ಕೂಡ ಮೂಡಲ ಮೂಲಕ ತೋರಿಸಿಕೊಂಡಿದ್ದಾರೆ. ಇದರ ಆಧಾರದಲ್ಲಿ ಇಟ್ಕೊಂಡು ಇವತ್ತು ಸಾಕಷ್ಟು ಜನ ಬಡ ರೈತರು ಸಾಕಷ್ಟು ದೇವಸ್ಥಾನಗಳು, ಚರ್ಚ್ಗಳು, ಅಂಗಡಿ ಮುಂಗಟ್ಟುಗಳ ಜಾಗ ಆರ್ಟಿಸಿಯನ್ನು ಓಪನ್ ಮಾಡಿದ್ರೆ ಒಂದರ ಭಾರತದ ಒಂದರ ನೆನಪು. ಇಲ್ಲೇ ಭಾರತ ನಂಬರ್ 11ರಲ್ಲಿ ಇದು ವಕ್ಫಿಗೆ ಸೇರಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ದೊಡ್ಡ ಆಡಳಿತಕ್ಕೆ ಬಂದು ಇಷ್ಟು ಸಮಯ ಆದರೂ ಕೂಡ ಒಂದು ಸರಿಯಾದ ಮಾನವೀಯ ಈ ಸರ್ಕಾರಕ್ಕೆ ಆಗಲಿಲ್ಲ. ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ಹೊರಟಿರುವಂತಹ ಸರ್ಕಾರ ಗ್ಯಾರಂಟಿಗಳನ್ನು ನಿಯಮಾವಳಿ ಮಾಡುವುದೇ ನಿತ್ಯಾಡಳಿತದ ಕಡೆಗೆ ಗಮನ ಕೊಡಲಿ ಈ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಎಲ್ಲ ಗಮನವನ್ನು ಇನ್ನೊಂದರಲ್ಲಿ ಹೇಳುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಮುನ್ನಡೆಸಿದರೆ ಮತ್ತೆ ನಾವು ನಡೆಸಿಕೊಳ್ಬೇಕು. ಸಿದ್ದರಾಮಯ್ಯನವರ ಮುನ್ನಡೆಸಿದರೆ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ವಕ್ಫ್ ಸಮಿತಿಯ ಸಭೆಗಳನ್ನು ಮಾಡಿ ಆ ಸಮಿತಿಯ ಸಭೆಯ ಸೂಚನೆಯ ರೂಪದಲ್ಲಿ ಡಿಸಿಯವರಿಗೆ ಮತ್ತೆ ವಕ್ಫ್ ಭೂಮಿಯ ಗಜೆಟ್ ನೋಟಿಫಿಕೇಶನ್ ಯಾವೆಲ್ಲ ಭೂಮಿ ಇತ್ತು ಅದನ್ನ ಆರ್ಥಿಕ ಸೂಚನೆಗೆ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಅವರು ಮಾಮೂಲು ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ಅವರು ಈ ಸರ್ಕಾರದ ಸಚಿವರು ಕೂಡ ಅವರೇ ಹೋಗಿ ಅಲ್ಪಸಂಖ್ಯಾತರು ಜಾಸ್ತಿ ಇರುವ ರಾಜ್ಯಗಳಲ್ಲಿ ಈ ಕೆಲಸವನ್ನು ಮಾಡ್ತಾರೆ ಅಂತಾದ್ರೆ ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷವನ್ನ ತನ್ನ ಕಾಲುಗಳಿಗೆ ಸಿದ್ದರಾಮಯ್ಯ ಎದುರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ಒಂದು ವೇಳೆ ರಾಜಕೀಯ ರಾಜಕೀಯ ಏನು ಮಾಡಿಲ್ಲ. ರಾಜಕೀಯ ಪಕ್ಷವನ್ನ ಒಂದು ಸಾಗರಕ್ಕೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರಾಜಕೀಯ ಆಯಾಮಗಳಿದೆ. ಅದನ್ನು ಮಾಡಿ ಯಾರು ತಪ್ಪಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಧಾರ್ಮಿಕ ವಿಚಾರಗಳನ್ನ, ಜಾತಿಯ ವಿಚಾರಗಳನ್ನ, ಸಾಮಾಜಿಕ ವಿಷಯಗಳನ್ನ ಎಲ್ಲ ಪಕ್ಷಗಳು ಮಾತಾಡುತ್ತೆ. ಭಾರತೀಯ ಜನತಾ ಪಾರ್ಟಿ ಕೂಡ ಇದಕ್ಕೆ ಹೊರತಲ್ಲ. ಆದ್ರೆ ನೆನಪಿಟ್ಟುಕೊಳ್ಬೇಕು, ಭಾರತೀಯ ಜನತಾ ಪಾರ್ಟಿ ಭಾಜಪ ಎಂದು ಸರ್ಕಾರ ಮಾಡುವ ಅವಕಾಶ ಬಂದಿದ ಆ ಎಲ್ಲ ಸಂದರ್ಭದಲ್ಲಿ ಅಧಿಕಾರ ಸ್ಥಾನದಲ್ಲಿ ಕೂತಾಗ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತನ್ನ ಎಜೆಂಡಾವನ್ನು ಈ ರೀತಿ ಜಾರಿ ಮಾಡುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಎಷ್ಟು 40 ವರ್ಷಗಳಿಂದ ರಾಮ ಮಂದಿರ ಕಟ್ಟೋರು ಅಂತ ನಾವು ಹೇಳಿದ್ದೇವೆ. ರಾಮ ಮಂದಿರ ಕಟ್ಟೋ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ನಮ್ಮ ಎಜೆಂಡಾದಲ್ಲೇ ಇಟ್ಟುಕೊಂಡು ನಾವು ರಾಜಕೀಯ ಮಾಡಿದರು. ಆದರೆ ಪೂರ್ಣ ಬಹುಮತದ ಸರ್ಕಾರ ಇರುವಾಗ ಕೂಡ ನಾವೇನು ಸರ್ಕಾರಿ ಯಂತ್ರವನ್ನು ದುರುಪಯೋಗ ಮಾಡಲಿಲ್ಲ. ಸುಪ್ರೀಂ ಕೋರ್ಟಿನ ತೀರ್ಪನ್ನು ಕಾದು ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯ ನಾವು ರಾಮ ಮಂದಿರವನ್ನು ಕಟ್ಟಿದ್ದೇವೆ. ಕಾಶ್ಮೀರದಲ್ಲಿ ಕಾಲಂ 370 ರದ್ದು ಮಾಡ್ತೇವೆ ಅಂತ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾನೇ ತುಂಬಾ ಬಾರಿ ಬರೆದದ್ದು ನನಗೆ ನೆನಪಿದೆ. ಆದ್ರೆ ನಮ್ಮಷ್ಟಕ್ಕೆ ನಾವು ಯಾವುದೋ ಅಡ್ಡದಾರಿಯಲ್ಲಿ ಹೋಗಿ ಅದನ್ನು ಮಾಡಲಿಲ್ಲ. ಸಿದ್ದರಾಮಯ್ಯ ಇವತ್ತು ಮಾಡಿದ ರೀತಿಯಲ್ಲಿ ನಾವು ಮಾಡಬೇಕಾದ್ರೆ ಸರ್ಕಾರದ ವಿಧಿವಿಧಾನಗಳನ್ನು ನೋಡಿಕೊಂಡು ಸರ್ಕಾರದ ಸಂಸತ್ತಿನಲ್ಲಿ ಚರ್ಚೆಯನ್ನ ಮಾಡಿಕೊಂಡು ಅಲ್ಲಿ ಮಂಜೂರು ಮಾಡಿಕೊಂಡು ಮಾಡುವಂತಹ ಸಂಗತಿಗಳನ್ನು ಮಾಡಿದ್ದೇವೆ. ಯಾವ ರಾಜಕೀಯ ಪಕ್ಷ ರಾಜಕೀಯದ ಹೆಸರಲ್ಲಿ ಆಡಳಿತದ ಕುರ್ಚಿಯಲ್ಲಿ ಕೂತ್ಕೊಳ್ಳುತ್ತೆ, ಅದಕ್ಕೆ ಕುರ್ಚಿಯಲ್ಲಿ ಕೂತ ಮರುಕ್ಷಣದಿಂದ ದೇಶದ ಸಂವಿಧಾನವನ್ನು ಕೂಡ ಮತ್ತು ಸಂಸತ್ತನ್ನು ಗೌರವಿಸುವಂತ ಮಹತ್ತರವಾದಂತಹ ಜವಾಬ್ದಾರಿ ಇದೆ. ಇದನ್ನು ಈ ಸರ್ಕಾರ ಕಡೆಗಣಿಸ್ತಾ ಇದೆ. 1974ರಲ್ಲಿ ಈ ಗಜೆಟ್ ನೋಟಿಫಿಕೇಶನ್ ಅಂತ ಹೇಳ್ತಾರೆ. ಈ ಗಜೆಟ್ ನೋಟಿಫಿಕೇಶನ್ ಆಗಿ ಇವತ್ತಿಗೆ 51 ವರ್ಷ ಆಗಿದೆ. ಯಾವ ಸರ್ಕಾರವೂ ಇದರ ಬಗ್ಗೆ ಮಾತಾಡಿಲ್ಲ. ಇದನ್ನು ಜಾರಿ ಮಾಡ್ತೇವೆ ಮಾಡಬೇಕು ಅಂತ ಹೇಳುವಂತ ಯಾವುದೇ ಪ್ರಕ್ರಿಯೆಗಳು ಕೂಡ ಈ ಸರ್ಕಾರಗಳ ಮೂಲಕ ನಡೆದಿಲ್ಲ. ಆದರೆ ಇವತ್ತು ಈ ಸರ್ಕಾರ ಇದನ್ನು ಎತ್ತುಕೊಂಡಿದೆ.
ಇದರ ಲೋಪದೋಷಗಳು ಏನು ಅಂತ ಹೇಳಿದ್ರೆ ಈ ಮೊದಲು ತುಂಬಾ ಬಾರಿ ವಿಧಾನಸಭೆ ಒಳಗೂ ಹೊರಗೂ ಚರ್ಚೆಗಳು ನಡೆದಿದೆ. ಸುಮಾರು ಸಾರ್ವಜನಿಕ ಸಂಘಟನೆಗಳು ಕೂಡ ಮೆಮೊರಂಡಮ್ ಅನ್ನು ಕೊಡುವುದರ ಮೂಲಕ ಸರ್ಕಾರದ ಗಮನವನ್ನು ಈ ಸಮಸ್ಯೆ ಬಗ್ಗೆ ಸೆಳೆದಿದೆ. ಉತ್ತರದ ರಾಜ್ಯಗಳಲ್ಲಿ ಕೂಡ ಯಾರೋ ಒಬ್ರು ಸುಪ್ರೀಂ ಕೋರ್ಟಿನ ಸುಪ್ರೀಂ ಕೋರ್ಟ್ ಜಾಗ ಕೂಡ ವಕ್ಫಿಗೆ ಸೇರಿದ್ದು ಅಂತ ಹೇಳಿದ್ರೆ ನೆನಪಿದೆ ನನಗೆ. ಇದನ್ನ ಗಮನದಲ್ಲಿಟ್ಟುಕೊಂಡು ದೇಶದಲ್ಲಿ ಸುಭಿಕ್ಷೆ ಇರಬೇಕು, ಸಾಮರಸ್ಯ ಮತ್ತೆ ಸೌಹಾರ್ದತೆ ಬೆಳಿಬೇಕು, ಸಂಘರ್ಷವೇ ಆಡಳಿತಕ್ಕೆ ಸೂತ್ರ ಅಲ್ಲ ಅಂತ ಹೇಳುವ ಕಾರಣದಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ಪಾರ್ಲಿಮೆಂಟ್ ಸದನ ನಡೀತಾ ಇರಬೇಕಾದ್ರೆ ವಕ್ಫ್ ಕಾಯ್ದೆಯಲ್ಲಿ ಸಮಸ್ಯೆ ಇದೆ. ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿಲ್ಲ ಅಂತ ಆದ್ರೆ ದೇಶಕ್ಕೆ ಗಂಡಾಂತರ ಇದೆ. ಆ ಕಾರಣಕ್ಕಾಗಿ ನಾವು ತಿದ್ದುಪಡಿ ಮಾಡ್ತೇವೆ ಅಂತ ಹೇಳಿ ಡ್ರಾಫ್ಟ್ ಲಾ, ಅದಕ್ಕೆ ಕರಡು ಮಸೂದೆ ಅಂತ ನಾವು ಹೇಳ್ತೇವೆ, ಅದನ್ನ ಮಂಡಿಸಿತ್ತು. ಅದಕ್ಕೆ ಇದೇ ಕಾಂಗ್ರೆಸ್ಸಿನವರು ಬಹಳ ಉಲ್ಲಂಘಿಸಿದ್ರು. ನೀವು ಅಲ್ಪಸಂಖ್ಯಾತರ ಹಕ್ಕನ್ನ ಕಸಿತೀರಿ, ಅಲ್ಪಸಂಖ್ಯಾತರನ್ನ ದಮನ ಮಾಡ್ತೀರಿ, ಏಕಪಕ್ಷೀಯವಾಗಿ ಸರ್ಕಾರವನ್ನು ನಡೆಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಸರ್ಕಾರ ಗಲಾಟೆಗೆ ಹೋಗಲಿಲ್ಲ, ನೆನ್ಪಿಟ್ಟುಕೊಳ್ಳಿ. ಬಹುಮತ ಇರುವಂತಹ ಕೇಂದ್ರ ಸರ್ಕಾರ ವಿರೋಧ ಪಕ್ಷ ಹೇಳಿರುವ ಕಾರಣಕ್ಕಾಗಿ ಜಂಟಿ ಪಾರ್ಲಿಮೆಂಟರಿ ಸಮಿತಿ ಅಂದ್ರೆ ಜೆಪಿಸಿಯ ಮುಂದೆ ವಕ್ಫ್ ಡ್ರಾಫ್ಟ್ ಲಾ ಅಂದ್ರೆ ಕರಡು ಮಸೂದೆಯನ್ನ ಜೆಪಿಸಿಯ ಮುಂದೆ ಇಟ್ಟು ಅದರ ಅಧ್ಯಯನದ ನಂತರ ನಾವು ಪಾರ್ಲಿಮೆಂಟ್ ಅಲ್ಲಿ ಇಟ್ಟು ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ಸಮಯದಲ್ಲಿ ಎಲ್ಲ ರಾಜ್ಯಗಳು ಕೂಡ ಇದು ಏನಾಗ್ತದೆ ಅಂತ ಕಾಯುವ ಸ್ಥಿತಿ ಇದ್ರೆ ಅದರ ಮಧ್ಯದ ತುರಾತರಿಯಲ್ಲಿ ಇವತ್ತು ಈ ಸರ್ಕಾರ ಓಡಾಟಗಳನ್ನು ಶುರು ಮಾಡಿದೆ. ಸಾಮಾನ್ಯವಾಗಿ ಸರ್ವಧರ್ಮೀಯರ ಮೇಲೆ ಗೌರವ ಇರ್ತಿದ್ರೆ ಕನಿಷ್ಠ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಂದ್ರದ ಡ್ರಾಫ್ಟ್ ಮಸೂದೆಯಲ್ಲಿ ಏನಿದೆ ಆ ಡ್ರಾಫ್ಟ್ ಮಸೂದೆ ಮಂಜೂರಾದ ಮೇಲೆ ಏನಾಗ್ತದೆ ಅಂತ ಹೇಳಿ ಕಾಯುವಂತ ಒಂದು ಪ್ರಯತ್ನವನ್ನು ಅದು ಮಾಡಬಹುದಿತ್ತು. ಅದನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ಇವತ್ತು ಈ ರೀತಿಯ ಸಂಗತಿಗಳನ್ನು ಮಾಡುವುದರ ಮೂಲಕ ಇಡೀ ದೇಶದ ರಾಜ್ಯದಲ್ಲಿರುವ ರೈತರು ಆತಂಕಕ್ಕೆ ಬರುವಂತ ಸೃಷ್ಟಿಯಾಗುತ್ತೆ. ಕರ್ನಾಟಕದಲ್ಲಿ ನಿಮಗೆ ನೆನಪಿದೆ, ತುಂಬಾ ಮತಗಟ್ಟೆಗಳು, ವಿಶೇಷವಾಗಿ ಕರಾವಳಿಯಲ್ಲಿ ತುಂಬಾ ಮತಗಟ್ಟೆಗಳು ಕೋಮು ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಾಗಿದೆ. ಖಂಡಿತವಾಗಿ ಈ ರೀತಿಯ ವಕ್ಫ್ ಕಾಯ್ದೆಯ ಮೂಲಕ ಘರ್ಷಣೆಯನ್ನು ಸೃಷ್ಟಿ ಮಾಡಿದ್ರೆ ಈ ಸರ್ಕಾರಕ್ಕೆ ಮುಂದೆ ಇಲ್ಲಿ ಆಡಳಿತವನ್ನ ಸಾಂಗವಾಗಿ ಮಾಡಲಿಕ್ಕೆ ಸಾಧ್ಯ ಆದಿತ್ತು ಅಂತ ನನಗೆ ಅನ್ಸಲ್ಲ. ನಾವು ರೈತರು ವಿಶೇಷವಾಗಿ ಜಾಗೃತರಾಗಬೇಕು. ಯಾವ ರೈತ ಸಂಘಗಳಿದೆ, ಕಾಂಗ್ರೆಸ್ನಲ್ಲಿ ರೈತ ಮೋರ್ಚೆ ಇದೆ ಅಂತ ನನಗೆ ಗೊತ್ತಿಲ್ಲ. ಅವರಿಗೆ ಕೂಡ ಮಾನ ಮರ್ಯಾದೆ ದೇಶದ ಬಗ್ಗೆ ಕಾಳಜಿದ್ರೆ ಅವರು ಕೂಡ ಇದನ್ನ ಪ್ರತಿಭಟನೆ ಮಾಡಿ, ಯಾಕೆಂದ್ರೆ ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಭೂಮಿ ಇದೆಯೇ ಇಲ್ಲೇ ಅಂತ ಹೇಳುವಂತ ಒಂದು ಸಂಶಯ ಸೃಷ್ಟಿಯಾಗುವಂತಹ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ. ಎಲ್ಲರೂ ಇದಕ್ಕೆ ಸಾರ್ವಜನಿಕ ಹೋರಾಟವನ್ನು ಮಾಡಬೇಕಾದಂತ ಅವಶ್ಯಕತೆ ಇದೆ. ಇದು ಮಾಡಿಲ್ಲ ಅಂತ ಆದ್ರೆ ಖಂಡಿತವಾಗಿ ಮುಂದೊಂದು ದಿನ ನೀವು ಅಡಿಕೆ ಹೆಕ್ತಾ ಇರುವ ತೋಟ ಇದು ನಿಮ್ಮದಲ್ಲ, ನೀವು ಎದ್ದು ಹೋಗಿ ಇದು ಇನ್ನೊಬ್ಬರಿಗೆ ಸೇರಿದ್ದು ಅಂತ ಈ ಸರ್ಕಾರ ಹೇಳಿದ್ರೆ ಯಾರು ಆಶ್ಚರ್ಯ ಪಡಬೇಕಾದಂತ ಸಂಗತಿ ಇಲ್ಲ. ಬಂಧುಗಳೇ, ಇವತ್ತು ಈ ಹೋರಾಟದ ಮೂಲಕ ಈ ರಾಜ್ಯದಲ್ಲಿ ಸೃಷ್ಟಿ ಮಾಡುವಂತಹ ಈ ಆತಂಕ ಏನಿದೆ, ಇದರ ಹುನ್ನಾರ ಏನಿಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜ್ಯದಲ್ಲಿ ಒಂದು ಆಕ್ರೋಶ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗೆ ಬಹಳವಾದ ಆಕ್ರೋಶ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭ್ರಷ್ಟಾಚಾರದ ಕಾರಣಕ್ಕಾಗಿ ಮೂಡ ವಗೇರೆ ವಿಚಾರಗಳ ಮೂಲಕ ಜನವಿರೋಧಿ ಅಲೆ ಸೃಷ್ಟಿಯಾಗಿದೆ. ಇದನ್ನ ಡೈವರ್ಟ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಬೇಕಾಗಿ ಈ ಪ್ರಯತ್ನಗಳು ನಡೆದಿದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ, ಸಾರ್ವಜನಿಕ ಬಂಧುಗಳು ಮನಸ ಉಗ್ರ ಖಂಡಿಸಬೇಕಾದ ಅನಿವಾರ್ಯ ಆಗಿದೆ. ಈ ಸಂಗತಿಗಳನ್ನು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಇವತ್ತು ಚುನಾವಣೆಯಲ್ಲಿ ಕೂಡ ಉಪಚುನಾವಣೆಗಳಲ್ಲಿ ಏನಾದ್ರೂ ಲಾಭ ಬರ್ಬೋದು ಅಂತ ಹೇಳುವ ಪ್ರಯತ್ನ ಕೂಡ ಇದಾಗಿರ್ಬೋದು. ಇದನ್ನೇನಾದ್ರೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಅಶಾಂತಿಯ ಮುಂದೆ ಹೋಗಿ ಕೈ ಮೀರಬಹುದು ಅಂತ ಹೇಳುವ ಕಾರಣಕ್ಕಾಗಿ ಇದೇ ಸಿದ್ದರಾಮಯ್ಯನವರು ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ, ವಕ್ಫ್ ಕಾಯ್ದೆಯನ್ನು ನಾವು ಮುಟ್ಟಲ್ಲ ಅಂತ, ಅದನ್ನ ಬದಿಯಲ್ಲಿ ಇಡಿ ಅಂತ ಹೇಳಿದ್ದಾರೆ. ನೆನಪಿಡಬೇಕು, ಸಿದ್ದರಾಮಯ್ಯನವರ ಮಾತನ್ನು ಯಾರು ನಂಬಬೇಕಾದ ಅಗತ್ಯ ಇಲ್ಲ. ಸಿದ್ದರಾಮಯ್ಯನವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ರೆ ಲಿಖಿತ ಆದೇಶವನ್ನು ರದ್ದು ಮಾಡಿದ್ದಾರೆ ಅಂತ ಹೇಳುವಂತಹದ್ದು ನಮಗೆ ಮುಖ್ಯ ಅನಿಸ್ತದೆ ಬಂಧುಗಳೇ. ಇದು ಆಗುವವರೆಗೆ ನಮ್ಮ ಕಡೆಯಿಂದ ನಿರಂತರ ಹೋರಾಟಗಳು ನಡೀಲಿ. ಈ ಹೋರಾಟದಲ್ಲಿ ಯಶಸ್ಸು ಸಿಕ್ಲಿ. ಯಾರಿಗೆಲ್ಲ ಭೂಮಿಯನ್ನು ಕಳ್ಕೊಳ್ಳುವಂತ ಆತಂಕ ಸೃಷ್ಟಿಯಾಗುತ್ತೆ, ಆ ಆತಂಕ ಮಾಯ ಆಗುವವರಲ್ಲಿ ತಾವೆಲ್ಲರೂ ಕೂಡ ಪಕ್ಷ ಹಾಗೂ ಸಾರ್ವಜನಿಕರು ಕೈ ಜೋಡಿಸಿಕೊಂಡು ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಹೋರಾಟವನ್ನು ಮಾಡುವ ಅಂತ ಹೇಳುವ ವಿನಂತಿಗಳನ್ನ ಮಾಡುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಭಾರತ್ ಮಾತಾಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ
ಮೂಟ ಹಗರಣದ ರೂವಾರಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಹಣ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ವಕ್ಫ್ ಹೆಸರಲ್ಲಿ ಲ್ಯಾಂಡ್ ಜಿಹಾದ್ ಮಾಡ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರಿ ಕಾಂಗ್ರೆಸ್ಗೆ, ಭಾರತೀಯ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ, ಕರ್ನಾಟಕದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಕ್ಫ್ ಹೆಸರಲ್ಲಿ ರೈತರ ಭೂಮಿಯನ್ನು ನುಂಗುವಂತ ಈ ಒಂದು ಬೃಹತ್ ಜಾಲದ ವಿರುದ್ಧ ನಡೆಯುತ್ತಿರುವಂತ ರಾಜ್ಯವ್ಯಾಪಿ ಈ ಒಂದು ಪ್ರತಿಭಟನೆ ನೇತೃತ್ವವನ್ನು ವಹಿಸಿರುವಂತ ನಮ್ಮ ಮಂಡಲದ ಅಧ್ಯಕ್ಷರಂತ ದಯಾನಂದ ಶೆಟ್ಟಿ ಉಜಿರ್ಮಾರ್ ಅವರು, ನಗರ ಮಂಡಲದ ಅಧ್ಯಕ್ಷರಂತ ಶಿವಕುಮಾರ್ ಅವರು, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ಹಿರಿಯರಂತ ಬಂಗಾರಡ್ಕ ವಿಶ್ವೇಶ್ವರ ಭಟ್ ಅವರು, ನಗರಸಭೆಯ ಅಧ್ಯಕ್ಷರಂತ ಲೀಲಾತಿ ಅವರು, ಜಿಲ್ಲಾ ಉಪಾಧ್ಯಕ್ಷರಂತ ಪ್ರಸನ್ನ ಮಾರ್ತಾ ಹಾಗೂ ಕಾರ್ಯದರ್ಶಿಯ ಅಂತ ವಿದ್ಯಾ ಗೌರಿ ಅವರು, ಹಿರಿಯ ಅಂತ ಅಪ್ಪಣ್ಣ ತಿಮ್ಮಪ್ಪಣ್ಣ, ನಮ್ಮ ಸಾಜ ರಾಧಾಕೃಷ್ಣ ಆಳುವ ಎಲ್ಲ ನಮ್ಮ ಸುಭಾಸನ್ನ ಹಿರಿಯ ರಾಧಾಕೃಷ್ಣ ಉಲ್ಲೇಖ ಮಾಡಬಲ್ಲವಂತ ಹಲವಾರು ಹಿರಿಯ ನಾಯಕರು, ಮಾಧ್ಯಮದ ಬಂಧುಗಳು, ಕಳೆದ 1.5 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿತ್ಯ ನಿರಂತರ ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದೆ. ನನ್ ಕಾಣ್ತಾ ಇದೆ ಕರ್ನಾಟಕದಲ್ಲಿ ದಪ್ಪ ಚರ್ಮದ ಒಂದು ಸರ್ಕಾರ ಇದೆ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಒಂದು ಕೋಣ ಕೆಸರಲ್ಲಿ ಬಿದ್ದಿದ್ರೆ, ಇಲ್ಲಿ ಯಾವುದೋ ಒಂದು ತಂಬೂರಿ ಬಾರಿಸಿದ್ರೆ ಅದನ್ನು ಆ ಕೋಣ ಎಲ್ಲಿಯೋ ತಂಬೂರಿ ಬಾರಿಸ್ತಾ ಇದ್ದಾರೆ ಅಂತೇಳಿ ಭಾವಿಸ್ತಾ ಇರ್ತದೆ. ಈ ಸಿದ್ದರಾಮಯ್ಯನವರಿಗೆ ಹಾಗೆ ಕೋಣೆಯ ಮುಂದೆ ತಂಬೂರಿ ಬಾರಿಸಿದಾಗೆ ಬಹುಶಃ ಈ ಭಾರತೀಯ ಜನತಾ ಪಾರ್ಟಿಯ ಹೋರಾಟಗಳು ಆಗ್ತಾ ಇದೆಯೋ ಅಂತೇಳಿ ನನ್ನ ಮನಸ್ಸಲ್ಲಿ ಕೂತಿದೆ. ಇವತ್ತು ಕರ್ನಾಟಕದಲ್ಲಿ ಯಾವುದೋ ಒಂದು ಹಗರಣ ನಡೆದರೆ, ಹಗರಣವೇ ನಡೆದಿಲ್ಲ, ದಲಿತರ ಹಣವನ್ನು ನುಂಗಿದ್ದಾರೆ ಅಂತೇಳಿ ವಿಧಾನಸಭೆಯಲ್ಲಿ ಮಾತಾಡಿದರೆ ಇಲ್ಲ ಹಗರಣ ನಡೆಯಲಿಲ್ಲ, 89 ಕೋಟಿ ಮಾತ್ರ ನಮ್ಮ ಮಂತ್ರಿಗಳು ತಿಂದಿದ್ದಾರೆ ಅಂತ ಹೇಳಿ ಅದನ್ನು ನಾವು ವಾಪಸ್ ಕೊಡ್ತೇವೆ ಅಂತ ಹೇಳ್ತಾರೆ. ಮೈಸೂರಿನ ಮೂಡಾದಲ್ಲಿ ನನ್ನ ಹೆಂಡತಿಯ ಸೈಟೇ ಪಡ್ಕೊಳ್ಳಿಲ್ಲ, ಬಿಜೆಪಿಯವರು ಕೊಟ್ಟಿದ್ದಾರೆ 14 ಸೈಟು ಅಂತ ಹೇಳಿ ಮತ್ತೆ 14 ಸೈಟನ್ನು ವಾಪಸ್ ಕೊಡ್ತಾರೆ. ಇವತ್ತು ವಕ್ಫಲ್ಲಿ ಯಾವುದೇ ನಡೆದಿಲ್ಲ, ನಾನು ಏನು ನೋಟಿಸ್ ಮಾಡಿದರೆ ವಾಪಸ್ ತೆಕ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ನೀವೊಂದು ಕಾನೂನು ತನ್ನಿ, ಕಲ್ಲ ಕದ್ದದ್ದನ್ನು ವಾಪಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಕೈ ಬಿಡ್ತೇವೆ, ಆ ಕಳ್ಳನೇ ಅಲ್ಲ ಅಂತ ಹೇಳ್ತೇವೆ. ಭ್ರಷ್ಟಾಚಾರ ನಡೆದಿದೆ, ಆ ದುಡ್ಡು ವಾಪಸ್ ಬಂದಿದೆ, ಅಲ್ಲಿ ಭ್ರಷ್ಟಾಚಾರವೇ ನಡೆಯಲಿಲ್ಲ ಅಂತೇಳಿ ಹೊಸ ಕಾನೂನನ್ನು ತನ್ನಿ ಸಿದ್ದರಾಮಯ್ಯನವರೇ. ನೀವು ಕಳೆದ 1.5 ವರ್ಷದಲ್ಲಿ ಇದನ್ನೇ ಮಾಡ್ತಾ ಇದ್ದೀರಿ. ಜನ ಇವತ್ತು ಕತ್ತಲೆಯಲ್ಲಿದ್ದಾರೆ, ರೈತರು ಇವತ್ತು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವರ ಪರವಾಗಿ ಇವತ್ತು ನಿಂತು ಬೀದಿಗೆ ಹೋರಾಟ ಮಾಡುವಂತ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಳೆದ 1.5 ವರ್ಷದಲ್ಲಿ ನಡೆದಂತ 16 ಹಗರಣಗಳ ಮಧ್ಯೆ ಮತ್ತೆ ಈ ವಕ್ಫಿನ ಬಗ್ಗೆ ಲ್ಯಾಂಡ್ ಜಿಹಾದ್ ಇವತ್ತು ಬೃಹತ್ ಆಕಾರವಾಗಿ ಬೆಳೆದಿದೆ. ಕರ್ನಾಟಕ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಇರುವಾಗ ಅನ್ವಾರಿ ಮಾನ್ಪಾಟಿಯ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತದೆ, ವಕ್ಫ್ ಆಸ್ತಿಯನ್ನು ಉಳಿಸಬೇಕು ಅಂತೇಳಿ. ಕರ್ನಾಟಕದಲ್ಲಿ 54,000 ಎಕರೆ ಭೂಮಿ ವಕ್ಫ್ ಆಸ್ತಿ ಇದೆ ಅಂತೇಳಿ ಅನ್ವಾರಿ ಮಾನ್ಪಾಡಿ ಹೇಳಿ ಅದರಲ್ಲಿ 29,000 ಎಕರೆ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ. ಯಾರು ಕಬಳಿಕೆ ಮಾಡಿದ್ದಾರೆ? ಈ ಕಾಂಗ್ರೆಸ್ ನಾಯಕರು, ಈ ಮುಸ್ಲಿಂ ನಾಯಕರು ಕಬಳಿಕೆ ಮಾಡಿದ್ದಾರೆ ಅಂತೇಳಿ ಒಂದು ವರದಿಯನ್ನು ಒಪ್ಪಿಸ್ತಾರೆ. ಅದನ್ನು ಇಷ್ಟೇ ತನಕ ಅನುಷ್ಠಾನ ಮಾಡಲಿಕ್ಕೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಲಿಲ್ಲ. ಇವತ್ತು ಈ ದೇಶದ ಪ್ರಧಾನಿ ಒಂದು ದೇಶ ಒಂದು ಕಾನೂನು, ಒಂದು ದೇಶ ಒಂದು ಚುನಾವಣೆ ಬೇಕು ಅಂತೇಳಿ 16 ಸುಧಾರಣೆಗಳನ್ನು ತರುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿರುವಂತ ವಕ್ಫ್ ಆಸ್ತಿ ವಕ್ಫ್ ಕಾನೂನಿನಲ್ಲಿರುವಂತ ವ್ಯತ್ಯಾಸಗಳನ್ನು ಸರಿಪಡಿಸಬೇಕು ಅಂತೇಳಿ ಜಗತ್ಪಾಲ್ ಸಿಂಗ್ ನೇತೃತ್ವದ ಒಂದು ಸಮಿತಿಯನ್ನು ಮಾಡ್ತದೆ. ಆ ಸಮಿತಿ ಇವತ್ತು ಅಸ್ತಿತ್ವಕ್ಕೆ ಬಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಾನು ಅಲ್ಪಸಂಖ್ಯಾತರ ರಕ್ಷಕ, ಅಲ್ಪಸಂಖ್ಯಾತರನ್ನು ನನ್ನ ಆ ಒಂದು ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಬೇಕು ಎನ್ನುವಂತ ನೆಲೆಯಿಂದ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಬಂಟ ಜಮೀರ್ ಅಹಮದ್ ಮುಖಾಂತರ ಜಿಲ್ಲೆಯಲ್ಲಿ ಹೋಗಿ ಸಭೆ ಮಾಡಿ ಎಲ್ಲೆಲ್ಲಿ ವಕ್ಫ್ ಆಸ್ತಿ ಇದೆ ಅಂತ ನೋಡಿ
ಅದನ್ನು ಸ್ವಾಧೀನಪಡಿಸಲಿಕ್ಕೆ ಒಂದು ಷಡ್ಯಂತರವನ್ನು ಮಾಡ್ತಾರೆ ಬಂಧುಗಳೇ. ಅದರ ಪರಿಣಾಮ ನಾವೆಲ್ಲ ಬೀದಿಗೆಳ್ತಿದ್ದೇವೆ. ಅದರ ಪರಿಣಾಮ ಇವತ್ತು ರೈತರು ಬೀದಿಗೆಳ್ತಿದ್ದಾರೆ. ಇಂತಹ ಷಡ್ಯಂತರದ ರೂಪವಾಗಿ ಇವತ್ತು ಮತ ಬ್ಯಾಂಕ್ ಅನ್ನು ಹೆಚ್ಚಿಸುವ ಆ ಸಿದ್ದರಾಮಯ್ಯ ಷಡ್ಯಂತ್ರವನ್ನು ಇವತ್ತು ಇಡೀ ರಾಜ್ಯ ಖಂಡಿಸ್ತಾ ಇದೆ. ವಕ್ಫ್ ಇವತ್ತು ನಿನ್ನೆಲ್ಲ ವಿಶೇಷರ ಬಗ್ಗೆ ಉಲ್ಲೇಖ ಮಾಡಿದ್ರು. ಯಾವಾಗ ಸ್ವಾತಂತ್ರ್ಯ ಬಂತ ಆಗ ಆ ವಕ್ಫ್ ಬೋರ್ಡ್ ಆರಂಭ ಆಯ್ತು. 1974ರಲ್ಲಿ ಯಾವಾಗ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಕರ್ನಾಟಕದಲ್ಲಿ ಬಂತು ಆಗ ಹೊಸ ಆಕ್ಟ್ ಅನ್ನು ವಕ್ಫ್ಗೆ ತರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಏನೇನು ವಕ್ಫ್ ಬೋರ್ಡ್ ನೇತೃತ್ವದಲ್ಲಿ ವಕ್ಫ್ ಬೋರ್ಡ್ ಅಂಡರ್ ಅಲ್ಲಿ ಇರುವಂತ ಭೂಮಿ ಇದೆಯೋ ಅದಕ್ಕೆ ನೋಟಿಸ್ ಮಾಡುವಂತ ಕೆಲಸವನ್ನು ನಿತ್ಯ ನಿರಂತರ ಅಧಿಕಾರಿಗಳು ಮಾಡ್ತಾ ಇದ್ರು. ಅದನ್ನು ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಯಡಿಯೂರಪ್ಪ ಇರುವಾಗ ಮಾಡಲಿಲ್ಲ, ಬೊಮ್ಮಾಯಿ ಇರುವಾಗ ಮಾಡಲಿಲ್ಲ. ಈ ಸಿದ್ದರಾಮಯ್ಯ ಹೇಳುವಂತದ್ದು ಎಲ್ಲ ಮಾಡಿದ್ದಾರೆ ಸ್ವಾಮಿ. ಸಿದ್ದರಾಮಯ್ಯನ ಹಾಗೆ ವಿಧಾನಸೌಧದಲ್ಲಿ ಕೂತು ಜಮೀರ್ ಅಹಮದ್ ಮಂತ್ರಿ ನೀನು ಜಿಲ್ಲೆಗೆ ಹೋಗಿ ನೋಟಿಸ್ ಮಾಡುವಂತೇಳಿ ಯಾವುದೇ ಮುಖ್ಯಮಂತ್ರಿಗಳು ಹೇಳಿಲ್ಲ. ಇದು ಅಧಿಕಾರಿಗಳೇ ಆಗಿದೆ, ನೆನಪಿಡಿ. ಯಾವುದೋ ಅಧಿಕಾರಿ ಮಾಡಿದ್ದನ್ನು ಇವತ್ತು ಬಿಜೆಪಿ ಅವರ ತಲೆಗೆ ಕಟ್ಟುವಂತ ಕೆಲಸವನ್ನು ಈ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ 53 ಸ್ಮಾರಕಗಳು, ಬಿಜಾಪುರದ ಗೋಲಗುಂಬಜ್ಗೆ ಕೂಡ ಇವತ್ತು ಅಪಾಯ ಕಾದಿದೆ. ಕರ್ನಾಟಕದ ವಿಧಾನಸಭೆಗೂ ವಿಧಾನ ಸೌಧಕ್ಕೂ ಇವತ್ತು ಅಪಾಯ ಕಾದಿದೆ. ಈ ಹಂತದಲ್ಲಿ ಬಹುಶಃ ವಕ್ಫ್ ಮಂಡಳಿ ಇವತ್ತು ಈ ರೀತಿಯಾಗಿ ನೋಟಿಸ್ ಮಾಡುವ ಮುಖಾಂತರ ಇವತ್ತು ಉಲ್ಲೇಖ ಮಾಡಿದ್ರು. RTCಯಲ್ಲಿ 12 ಕಾಲಂಗಳಿದೆ. 9ನೇ ಕಾಲಂ ಅಲ್ಲಿ ಮಾಲೀಕನ ಹೆಸರು ಬರಬೇಕು. 11ನೇ ಕಾಲಂ ಅಲ್ಲಿ ಸ್ವಾಧೀನದಾರರ ಇಲ್ಲ ಅದು ಪ್ಲೆಜ್ ಆಗಿದ್ರೆ ಅಡವಾಗಿದ್ರೆ ಆ ಹೆಸರು ಬರಬೇಕು. ಇವತ್ತು ಆ ಏನು ಉಲ್ಲೇಖ ಮಾಡಿದರು ರೈತರ ಪಹಣಿಯಲ್ಲಿ ಎಲ್ಲದರಲ್ಲಿಯೂ 9ರಲ್ಲಿ ಕಾಲಂ ಅಲ್ಲಿ ಎಂಟ್ರಿ ಮಾಡಿದ್ದಾರೆ, 11ರಲ್ಲಿ ಎಂಟ್ರಿ ಮಾಡಿದ್ದಾರೆ. ಈ ರೈತ ಹೇಗೆ ಬದುಕಬೇಕು ಇದರ ಬಗ್ಗೆ ನಮ್ಮ ಕಾಳಜಿ. ಅದರ ಜೊತೆಯಲ್ಲಿ ಮಠ ಮಂದಿರಗಳು, ಬಹಳಷ್ಟು ದೇವಸ್ಥಾನಗಳು, ಮಠಗಳು ಇವತ್ತು ವಕ್ಫ್ ಆಸ್ತಿಯ ಆ ಒಂದು RTCಯಲ್ಲಿ ಇದೆ ಅಂತೇಳಿ ಉಲ್ಲೇಖ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಹಿಂದೂಗಳು ತಮ್ಮ ಅನಾದಿ ಕಾಲದಿಂದ ಆ ಪರಂಪರೆಯಿಂದ ಬಂದಂತ ಮಠ ಮಂದಿರಗಳನ್ನು ಯಾವ ರೀತಿಯಾಗಿ ಉಳಿಸಿಕೊಳ್ಬೇಕು. ಇವತ್ತು ಈ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅಳವಡಿಸ್ತಾ ಇದೆ, ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಾ ಇದೆ. ಇವತ್ತು ಹೇಗಾದ್ರೂ ಮಾಡಿ ಇಡೀ ಕರ್ನಾಟಕದ ಮುಸ್ಲಿಮರ ಮತವನ್ನು ಪಡೆಯಬೇಕು. ನಾಡು ನಡೆಯುವಂತಹ 3 ವಿಧಾನಸಭಾ ಚುನಾವಣೆಯಲ್ಲಿ 100ಕ್ಕೆ 100 ಗೆಲ್ಲಬೇಕು. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ಷಡ್ಯಂತರವನ್ನು ಮಾಡಿ ಜಮೀರ್ ಅಹಮದ್ ಎನ್ನುವಂತ ಒಬ್ಬ ದುಷ್ಟ ಮಂತ್ರಿಯ ಮುಖಾಂತರ ಈ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಮಾಡಬೇಕಿದ್ರೆ ಇವತ್ತು ಕರ್ನಾಟಕದಲ್ಲಿರುವಂತಹ ರೈತಾಪಿ ವರ್ಗ ಇವತ್ತು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ. ಒಂದು ಕಡೆಯಿಂದ ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಇವತ್ತು ಒಂದಷ್ಟು ಜನರನ್ನು ಓಲೈಕೆ ಮಾಡ್ತಾ ಇದ್ರೆ ಕರ್ನಾಟಕದ ಅಭಿವೃದ್ಧಿ 100ಕ್ಕೆ 100 ಕುಂಠಿತಾಗಿದೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ವಾಹನ ಸವಾರರು ಹೋಗುವ ಹಾಗೆ ಆ ಗುಂಡಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇವತ್ತು ಪುತ್ತೂರಿಗೆ ಒಬ್ಬ ಕಾಂಗ್ರೆಸ್ ನಾಯಕ ಹೇಳಿದ, ಸ್ವಾಮಿ ಎಂತೆಲ್ಲ ಸರ್ಕಾರ ಒಂಜಿ ಗೋಣಿ ಸಿಮೆಂಟ್ ದೊರೆತಿಜ್ಜಿ ಪುತ್ತೂರು ಅಂತ ಹೇಳಿ. ಅಂದ್ರೆ ಪುತ್ತೂರಿನಲ್ಲಿ ಒಂದು ಗೋಣಿ ಸಿಮೆಂಟ್ ಕೆಲಸ ಆಗ್ಲಿಲ್ಲ ಅಂತ ಹೇಳುವಂತದ್ದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸಿನ ಭಾವನೆ. ಆ ರೀತಿಯಾಗಿ ಕರ್ನಾಟಕ ಇದೆ. ಇಂತಹ ಕರ್ನಾಟಕ ಹಿಂದೆ ಯಡಿಯೂರಪ್ಪ ಇರುವಾಗ, ಬಸವರಾಜ ಬೊಮ್ಮಾಯಿ ಇರುವಾಗ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇತ್ತು. ಸಾವಿರಾರು ಕೋಟಿ ಅನುದಾನಗಳು ಅಭಿವೃದ್ಧಿಗೆ ಬರ್ತಾ ಇತ್ತು. ಇವತ್ತು ಯಾವುದೇ ಅನುದಾನಗಳಿಲ್ಲದೆ ಇಡೀ ಕರ್ನಾಟಕ ಇವತ್ತು ಕತ್ತಲೆಯಲ್ಲಿ ಇದೆ. ಅಭಿವೃದ್ಧಿ ಶೂನ್ಯ ಆಗಿದೆ, ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ವಕ್ಫ್ ಬೋರ್ಡ್ ಮುಖಾಂತರ ಇವತ್ತು ಇಂತಹ ರೈತರ ಭೂಮಿಯನ್ನು ಕಬಳಿಸುವಂತ ಕೆಲಸ ಮಾಡ್ತಾ ಇದೆ. ಇದಕ್ಕೆ ನಾವು ಇವತ್ತು ಸಾರ್ವತ್ರಿಕವಾಗಿ ಪ್ರತಿಭಟನೆ ಮಾಡುವ ಮುಖಾಂತರ ರೈತರ ಪರವಾಗಿ ನಾವಿದ್ದೇವೆ ಅಂತ ಹೇಳುವಂತ ಮುಖಾಂತರ ಇವತ್ತು ನಾನು ವಿಶೇಷವಾಗಿ ಆಗ್ರಹ ಮಾಡುವಂತದ್ದು, ಇವತ್ತು ಏನೇನು ಸರ್ಕಾರ ವಕ್ಫ್ ಬೋರ್ಡ್ ಆಸ್ತಿ ಅಂತ ಇದೆಯೋ ಇದನ್ನು ಸರ್ಕಾರ ನೇರವಾಗಿ ವಶಪಡಿಸಿಕೊಳ್ಬೇಕು. ಇವತ್ತು ಇಡಿ ಮುಖಾಂತರ ತನಿಖೆ ಮಾಡಬೇಕು. ಜಮೀರ್ ಅಹಮದ್ರನ್ನು ಇವತ್ತು ಕ್ಯಾಬಿನೆಟ್ ಇಂದ ವಜಾ ಮಾಡಬೇಕು. ಇದು ನಮ್ಮೆಲ್ಲರ ಆಗ್ರಹ. ಇದು ಆಗದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಕೈಗೊಟ್ಟಿ ಕೂತ್ಕೊಳ್ಳುವಂತಹ ಪಾರ್ಟಿ ಅಲ್ಲ. ಬೀದಿಗಿಳಿದು ನಿರಂತರ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೇವೆ ಎನ್ನುವಂತ ಸಂದೇಶವನ್ನು ಕೊಡ್ತಾ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಮಾತನಾಡಿದ್ದೇನೆ. ಜೈ ಹಿಂದ್.
ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಗ್ರಾಮಾಂತರ ಮತ್ತು ನಗರ ಮಂಡಲದಿಂದ ನಡೆದಂತ ಈ ವಕ್ಫ್ ಕಾನೂನು ಏನಿದೆ ಅದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಾವಿಂದು ಹಮ್ಮಿಕೊಂಡಿದ್ದೆವು. ಈ ಸಂದರ್ಭದಲ್ಲಿ ವಕ್ಫ್ ಕಾನೂನು ಯಾವ ರೀತಿಯ ದುಷ್ಪರಿಣಾಮವನ್ನು ನೀಡುತ್ತದೆ, ಅದರ ವಿರುದ್ಧ ಯಾವ ರೀತಿ ನಮ್ಮ ಹೋರಾಟ ಇದೆ ಅನ್ನೋದನ್ನು ತುಂಬಾ ಅಚ್ಚುಕಟ್ಟಾಗಿ ನಮ್ಮೆಲ್ಲರಿಗೂ ತಿಳಿಸಿದಂತ ನಮ್ಮೆಲ್ಲರ ಪ್ರಮುಖರು ಹಿರಿಯರಾದಂತ ವಿಶ್ವೇಶ್ವರ ಬಂದವರಿಗೆ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಶಾಸಕರಾದಂತಹ ಸಂಜಯ್ ಮಠದವರಿಗೂ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ಪಕ್ಷದ ಹಿರಿಯ ಕಾರ್ಯಕರ್ತರಿಗೂ ಹಿರಿಯರಿಗೂ ಮಾತೆಯಂತರಿಗೂ ಮಾಧ್ಯಮ ಮಿತ್ರರಿಗೂ ಆರಕ್ಷಕರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.